ಮಿನಿ ಲಾರಿ ಮತ್ತು ದ್ವಿಚಕ್ರ ವಾಹನದ ನಡುವೆ ಉಂಟಾದ ಭೀಕರ ಅಪಘಾತದಲ್ಲಿ ಒಂದೇ ಕುಟುಂಬದ 4 ಸ್ಥಳದಲ್ಲೇ ಮೃತಪಟ್ಟಿರುವಂತಹ ಒಂದು ದುರ್ಘಟನೆ ಕಾರ್ಕಳ ಧರ್ಮಸ್ಥಳ ಹೆದ್ದಾರಿಯ ಹೊಸ್ಮಾರು ಪಾಜಗುಡ್ಡೆ ಬಳಿ ಇವತ್ತು ಸಂಭವಿಸಿದೆ. ಬೈಕ್ನಲ್ಲಿ ಪತಿ ಪತ್ನಿ 3 ಮಕ್ಕಳು ಪ್ರಯಾಣಿಸ್ತಾ ಇದ್ರು. ಅಪಘಾತದ ರಭಸಕ್ಕೆ 4 ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮೃತರನ್ನ ಸುರೇಶ್ ಆಚಾರ್ಯ 36 ವರ್ಷ, ಸಮೀಕ್ಷಾ 7 ವರ್ಷ, ಸುಷ್ಮಿತಾ 5 ವರ್ಷ, ಸಣ್ಣ ಮಗು ಸುಶಾಂತ್ 2 ವರ್ಷ. ಆ ಫ್ಯಾಮಿಲಿ ಫೋಟೋವನ್ನು ನಾವು ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಮನಸ್ಸು ಕರಗುತ್ತೆ. ಯಾಕಂದರೆ ವಿಡಿಯೋ ದೃಶ್ಯಾವಳಿಗಳನ್ನು ನಾವು ಗಮನಿಸಿದರೆ ಎಲ್ಲ ಮಕ್ಕಳು ಅಪಘಾತದಲ್ಲಿ ರಸ್ತೆಗೆ ಎಸೆಯಲ್ಪಟ್ಟು ಮೃತಪಟ್ಟಿರುವಂತಹ ಒಂದು ದೃಶ್ಯಗಳು ಇದೆ ಅಲ್ವಾ. ಖಂಡಿತವಾಗ್ಲೂ ನಮ್ಮ ಮನಸ್ಸಿಗೆ ತುಂಬ ಖೇದಕ್ ಆಗುವಂತಹ ಒಂದು ದೃಶ್ಯಾವಳಿಗಳು ಇದು. ಈಗ ಇದರಲ್ಲಿ ಮೀನಾಕ್ಷಿ ಆಚಾರ್ಯ 32 ಅವರು ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಕಾರ್ಕಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಬಾಳಿ ಬದುಕಬೇಕಿದ್ದಂತಹ ಸಣ್ಣ ಸಣ್ಣ ವಯಸ್ಸಿನ ಮಕ್ಕಳು ಪಾಪ ಮೃತಪಟ್ಟಿದ್ದಾರೆ. ಇದರಲ್ಲಿ 5 ಜನ ಒಂದೇ ಬೈಕ್ನಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ರು. ನಮಗೆ ಒಂದಷ್ಟು ಜನ ಸ್ಥಳೀಯರು ಹೇಳುವ ಪ್ರಕಾರ 5 ಜನ ಜೊತೆಗೆ ಒಂದಷ್ಟು ಲಗೇಜ್ ಕೂಡ ಹಿಡ್ಕೊಂಡು ಹೋಗ್ತಾ ಇದ್ರು ಒಂದೇ ಬೈಕ್ನಲ್ಲಿ. ಸೊ ಓವರ್ಟೇಕ್ ಮಾಡುವ ಭರದಲ್ಲಿ ಆಗಿರುವಂತಹ ಒಂದು ಅಪಘಾತ ಆಗಿದ್ದು. ಇನ್ನು ನಾವಿಲ್ಲಿ ಗಮನಿಸಬೇಕು, ಅಪಘಾತಕ್ಕೆ ಒಂದಷ್ಟು ಕಾರಣಗಳು ಏನು ಅಂತ ನಾವು ಇಲ್ಲಿ ಗಮನಿಸೋದಾದರೆ ಪ್ರಮುಖವಾದಂತಹ ಕಾರಣ ಹೆಲ್ಮೆಟನ್ನು ಧರಿಸದೇ ಇರುವಂಥದ್ದು. ಬಹುಶಃ ಆ ಸಣ್ಣ ಮಕ್ಕಳು ಇವತ್ತು ಯಾವುದೇ ತಪ್ಪು ಮಾಡದೆ ಅಪ್ಪ ಅಮ್ಮನ ಜೊತೆ ಬೈಕ್ನಲ್ಲಿ ಹೋಗ್ತಾ ಇದ್ದಂತಹ ಮಕ್ಕಳು ಇವತ್ತು ರಸ್ತೆಗೆ ಎಸೆಯಲ್ಪಟ್ಟು ಮೃತಪಟ್ಟಿದ್ದಾರೆ. ಅಪ್ಪ ಕೂಡ ಸಾವನ್ನಪ್ಪಿದ್ದಾರೆ. ಆದರೆ ಇಲ್ಲಿ ಒಂದು ಪ್ರಮುಖ ಕಾರಣ ಹೆಲ್ಮೆಟ್ ಇರಲಿಲ್ಲ. ಇನ್ನೊಂದು ಪ್ರಮುಖ ಕಾರಣ ಓವರ್ಟೇಕ್ ಮಾಡುವ ಸಂದರ್ಭದಲ್ಲಿ ಆಗಿರುವಂತಹ ಅಪಘಾತ ಇದು. ಅದರ ಜೊತೆಗೆ ಬೈಕ್ನಲ್ಲಿ 5 ಜನ ಪ್ರಯಾಣ. ಸೊ ಪ್ರತ್ಯಕ್ಷದರ್ಶಿ ಲಾರಿ ಚಾಲಕ ಕೂಡ ಹೇಳಿಕೆ ಕೊಟ್ಟಿದ್ದಾನೆ, ನಮ್ಮದೇನು ತಪ್ಪಿಲ್ಲ ಅಣ್ಣ, ಇಲ್ಲಿ ಓವರ್ಟೇಕ್ ಮಾಡುವ ಸಂದರ್ಭದಲ್ಲಿ ಈ ಒಂದು ಅಪಘಾತ ಸಂಭವಿಸಿದೆ ಅಂತ ಹೇಳಿ. ಸೊ ಈಗ ಮೃತಪಟ್ಟವರು ಎಲ್ಲರೂ ಕೂಡ ನಲ್ಲೂರು ಗ್ರಾಮದ ಕೊಡಪಟ್ಯ ಮನೆಯವರು ಅಂತ ತಿಳಿದು ಬರ್ತಾ ಇದೆ. ಇವರೆಲ್ಲರೂ ಕೂಡ ಒಂದೇ ಮನೆಯವರು, ವೇಣೂರಿನಿಂದ ನಲ್ಲೂರಿಗೆ ಬರ್ತಾ ಇದ್ರು. ಇಲ್ಲಿ ಏನು ತುಂಬ ಶ್ರೀಮಂತ ಫ್ಯಾಮಿಲಿ ಕೂಡ ಅಲ್ಲ, ಒಂದು ಬಡತನದ ಒಂದು ಕುಟುಂಬದ ಹಿನ್ನೆಲೆಯವರು. ಸೊ ಒಟ್ಟಿಗೆ ಬೈಕ್ನಲ್ಲಿ ಪ್ರಯಾಣಿಸ್ತಾ ಇದ್ದ ಸಂದರ್ಭದಲ್ಲಿ ಆಗಿರುವಂತಹ ದುರ್ಘಟನೆ 4 ಜನ ಸ್ಥಳದಲ್ಲೇ ಮೃತಪಟ್ಟರೆ ಈಗ 32ರ ಹರೆಯದ ಮೀನಾಕ್ಷಿ ಅಂದರೆ ಮೃತಪಟ್ಟಿರುವಂತಹ ಸುರೇಶ್ ಆಚಾರ್ಯ ಅವರ ಪತ್ನಿ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಘಟನೆಗೆ ಸಂಬಂಧಪಟ್ಟ ಹಾಗೆ ಲಾರಿ ಚಾಲಕ ಹೇಳಿಕೆ ಕೊಟ್ಟಿದ್ದಾನೆ. ಏನು ಹೇಳಿದ್ದಾರೆ ಕೇಳ್ಕೊಂಡು ಬನ್ನಿ. ಬರ್ತಾ ಇದ್ವಿ, ನಮ್ಮ ರೂಟ ನಾವು ಬರ್ತಾ ಇದ್ವಿ. ಈಗ ವ್ಯಾಗ್ನರ್ ಕಾರಿಗೆ ಅವ್ರು ಓವರ್ಟೇಕ್ ಹೊಡೆಯಕಂತ ಬಂದರು. ನಮ್ಮ ಗಾಡಿ ಹೊಡ್ಕೊಂಡಿದ್ದಾರೆ ಬ್ಯಾಕ್ ಸೈಡು. ನಮ್ದು ಎಂತ ತಪ್ಪಿಲ್ಲ, ತಪ್ಪಿರೋದು ಬೈಕ್ನವ್ರದ್ದು. ಎಷ್ಟು ಜನ ಇದ್ರು ಬೈಕಲ್ಲಿ? 5 ಜನ ಇದ್ರು ಸರ್. 5 ಜನ ಇದ್ದಿದ್ದು ಬೈಕಲ್ಲಿ. ಈಗ ಬಾಕಿದ್ದ 2 ಏನಾದ್ರು? ಬಾಕಿ 2 ಆಸ್ಪತ್ರೆಗೆ ಹೋಗಿದ್ದಾರೆ. 3 ಜನ ಇಲ್ಲಿ ಇದ್ರು, ಅವ್ರಿಗೆ ಕರ್ಕೊಂಡು ಹೋದ್ರಿ. ಈಗ ಎಷ್ಟು ಡೆತ್ ಆಯ್ತು? ಈಗ 3 ಜನ ಇದಾಗಿದ್ದಾರೆ ಸರ್. ಡೆತ್ ಆಗಿದ್ದಾರೆ. ಏನಾಗಿದೆ ಅಂತ ಗೊತ್ತಿಲ್ಲ. ನಾನು ಇಲ್ಲೇ ಇದ್ದೀನಿ. ಅದಕ್ಕೆ ನನ್ನ ತಪ್ಪಿರೋ ನಾನು ನಿಂತ್ಕೊಂತಿರ್ಲಿಲ್ಲ, ಹೋಗ್ತಿದ್ದೆ. ನಾನು ತಪ್ಪಿಲ್ಲ, ಹಂಗೆ ಅದಕ್ಕೋಸ್ಕರ ನಾನು ಇಲ್ಲೇ. ನೀವು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ರಿ ಸರ್? ನಾನು ಈಗ ಕಾರ್ಕಳದಿಂದ ಇದಕ್ಕೆ ಬೆಳ್ತಂಗಡಿ ಹೋಗ್ತಾ ಇದ್ದೆ. ಲೋಡ್ ಇತ್ತು ಗಾಡಿಗೆ. ಕಾರ್ಕಳ ಬೆಳ್ತಂಗಡಿ ಹೋಗ್ತಾ ಇದ್ದೆ, ಖಾಲಿ ಗಾಡಿ. ಈಗ ಬರ್ತಾ ಇದ್ವಿ, ನಮ್ಮ ರೂಟ ನಾವು ಬರ್ತಾ ಇದ್ವಿ. ಈಗ ವ್ಯಾಗ್ನರ್ ಕಾರಿಗೆ ಅವ್ರು ಓವರ್ಟೇಕ್ ಹೊಡೆಯಕಂತ ಬಂದರು. ನಮ್ಮ ಗಾಡಿ ಹೊಡ್ಕೊಂಡಿದ್ದಾರೆ ಬ್ಯಾಕ್ ಸೈಡು. ನಮ್ದು ಎಂತ ತಪ್ಪಿಲ್ಲ, ತಪ್ಪಿರೋದು ಬೈಕ್ನವ್ರದ್ದು. ಎಷ್ಟು ಜನ ಇದ್ರು ಬೈಕಲ್ಲಿ? 5 ಜನ ಇದ್ರು ಸರ್. 5 ಜನ ಇದ್ದಿದ್ದು ಬೈಕಲ್ಲಿ. ಈಗ ಬಾಕಿದ್ದ 2 ಏನಾದ್ರು? ಬಾಕಿ 2 ಆಸ್ಪತ್ರೆಗೆ ಹೋಗಿದ್ದಾರೆ. 3 ಜನ ಇಲ್ಲಿ ಇದ್ರು, ಅವ್ರಿಗೆ ಕರ್ಕೊಂಡು ಹೋದ್ರಿ. ಈಗ ಎಷ್ಟು ಡೆತ್ ಆಯ್ತು? ಈಗ 3 ಜನ ಇದಾಗಿದ್ದಾರೆ ಸರ್. ಡೆತ್ ಆಗಿದ್ದಾರೆ. ಏನಾಗಿದೆ? ಕಾರ್ಕಳದಲ್ಲಿ ಒಂದು ನಾವೆಲ್ಲ ಯೋಚನೆ ಮಾಡದೇ ಇರುವಂಥ ಒಂದು ಘಟನೆ ನಡೆದೋಗಿದೆ. ಒಂದು ಕುಟುಂಬ, ತಾಯಿ ತಂದೆ 3 ಜನ ಮಕ್ಕಳು ಬೈಕಲ್ಲಿ ಮೋಟರ್ ಸೈಕಲಲ್ಲಿ ಕಾರ್ಕಳಕ್ಕೆ ಬರಬೇಕಿದ್ರೆ ಕಾರ್ಕಳದ ನಲ್ಲೂರು ಗ್ರಾಮದ ಪಾಜಿಗುಡ್ಡೆ ಬಳಿ ಇವತ್ತು ಒಂದು ಆಕ್ಸಿಡೆಂಟ್ ಆಗಿದೆ. ಆ ದುರಂತದಲ್ಲಿ ತಾಯಿಯನ್ನು ಬಿಟ್ಟು ತಂದೆ ಮತ್ತು 3 ಮಕ್ಕಳು ಸಮೇತ ಇವತ್ತು ದುರ್ಮರಣ ಹೊಂದಿದ್ದಾರೆ. ನಾವು ಹೇಳುವಂಥದ್ದಿಷ್ಟೇ, ಮೋಟ್ರ್ ಸೈಕಲಲ್ಲಿ 3-4 ಜನ ಪ್ರಯಾಣ ಮಾಡಬೇಡಿ, ಹೆಲ್ಮೆಟ್ ಇಲ್ಲದೆ ಪ್ರಯಾಣ ಮಾಡಬೇಡಿ. ಇಂತಹ ದುರ್ಘಟನೆಗಳನ್ನ ತಡಿಲಿಕ್ಕೆ ಯಾವುದೋ ಸಣ್ಣ ತಪ್ಪಿನಿಂದ ಓವರ್ಟೇಕ್ ಮಾಡಲಿಕ್ಕೆ ಹೋಗಿ ಸಣ್ಣ ತಪ್ಪಿನಿಂದ ಆಗಿರುವಂಥ ದುರ್ಘಟನೆಗಳು ಇಡೀ ಕುಟುಂಬವನ್ನು ನಾಶ ಆಗ್ತಾಯಿದೆ ಆಗಿದೆ. ಇವತ್ತು ತಾಯಿ ಬದುಕುಳಿದ್ದಾರೆ. ಅವ್ರನ್ನ ಅಜ್ಜರಕಾಡು ಹಾಸ್ಪಿಟ್ಲಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಇಲ್ಲಿಂದ ವರ್ಗಾವಣೆಯನ್ನು ಮಾಡಿದ್ದಾರೆ. ಉಳಿದಂಥ 3 ಮಕ್ಕಳನ್ನು ಇಲ್ಲಿ